ರಂಗ ಇದೀಗ ತುಂಬಾನೇ ಬೆಳೆಯುತ್ತಿದೆ. ಹೊಸ ಪ್ರತಿಭೆಗಳು ಅನಾವರಣಗೊಳ್ಳುತ್ತಲೇ ಇರ್ತಾರೆ. ಆದ್ರಿಂದಲೇ ತುಳು ಸಿನಿಮಾ ರಂಗಕ್ಕೆ ಹಾಗೂ ಕಲಾವಿದರಿಗೆ ಬೇಡಿಕೆ ಹೆಚ್ಚಾಗಿದೆ. ಅಂತೆಯೇ ತುಳು ಸಿನಿಮಾದ ಆಲ್ಬಮ್ ಸಾಂಗ್ ಕೂಡ ತುಂಬಾನೇ ಕ್ಲಿಕ್ ಆಗ್ತಿದೆ. ಇತ್ತೀಚೆಗೆ ಐಲ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ತುಳು ಆಲ್ಬಮ್ ಸಾಂಗ್ ಬಿಡುಗಡೆಗೊಂಡಿದೆ. ಅಷ್ಟಕ್ಕೂ ಆ ಆಲ್ಬಮ್ ಸಾಂಗ್ ಯಾವುದು ಬನ್ನಿ ನಮಗೆ ತೋರಿಸ್ತೀವಿ ನೋಡಿ. ಎಸ್, ನಾವೀಗ ಹೇಳ ಹೊರಟಿರೋ ತುಳು ಆಲ್ಬಮ್ ಸಾಂಗ್ ವಿಪೋ ನ್ಯೂಸ್ನ ಕ್ಯಾಂಪಸ್ ಸೈ ಕಾರ್ಯಕ್ರಮದ ಬಹು ಬೇಡಿಕೆಯ ನಿರೂಪಕ ನವೀನ್ ನೇರಲ್ತೋಡಿ ನಟನೆಯ ಮೋಕಿತಾಪು ಆಲ್ಬಮ್ ಸಾಂಗ್ ಕುರಿತು. ಕ್ರೇಜಿ ಕ್ಯಾಂಪಸ್ ಕಾರ್ಯಕ್ರಮಕ್ಕೆ ಆತ್ಮೀಯ ಎಲ್ಲಾ ವೀಕ್ಷಕರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಮೋಕಿತಾಪು ಆಲ್ಬಮ್ ಸಾಂಗ್ ಇದೀಗಾಗಲೇ ನಿಟ್ಪಳ್ಳಿ ಐಲ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಬಿಡುಗಡೆಗೊಂಡಿದೆ. ಆದರೆ ಬಿಡುಗಡೆಗೂ ಮುನ್ನವೇ ಯೂಟ್ಯೂಬ್ನಲ್ಲಿ ಹೈ ಸೆನ್ಸೇಷನ್ ಕ್ರಿಯೇಟಿವ್ ಮಾಡಿದ ಏಕೈಕ ತುಳು ಆಲ್ಬಮ್ ಸಾಂಗ್ ಅಂದ್ರೆ ಅದು ಮೋಕಿತಾಪು. ಆರ್ಜೆ ಪ್ರೊಡಕ್ಷನ್ ಅಡಿಯಲ್ಲಿ ರೋಷನ್ ಆರ್ ಆಳ್ವಾ ನಿರ್ದೇಶನದಲ್ಲಿ ನಿರ್ಮಾಣಗೊಂಡ ಈ ತುಳು ಆಲ್ಬಮ್ ಸಾಂಗ್ನ ವಿಶೇಷತೆ ಏನಪ್ಪಾ ಅಂದ್ರೆ, ಅರುಣ್ ರೈ ಪುತ್ತೂರು ಯಾವ ಸಿನಿಮಾಕ್ಕೂ ಕಡಿಮೆ ಇಲ್ಲದಂತಹ ಕ್ಯಾಮ್ರಾ ಕೈ ಚಳಕವನ್ನ ತೋರಿಸಿಕೊಟ್ಟಿದ್ದಾರೆ. ಸ್ವಾಮಿ ಪ್ರಸಾದ್ ಬರೆದಿರುವ ಹಾಡು ವಿದ್ಯಾ ಸುವರ್ಣ ಅವರ ಮಧುರ ಕಂಠದಲ್ಲಿ ಅದ್ಭುತವಾಗಿ ಹೊರಹೊಮ್ಮಿದೆ. ಚಿತ್ರದ ನಾಯಕಿ ಶ್ರೀಮಾ ಭಂಡಾರಿಯವರ ನಟನ ಭಾವನಾ ಶೈಲಿಯು ಛಾಯಾಗ್ರಹಣದಲ್ಲಿ ಅದ್ಭುತವಾಗಿ ಮೂಡಿಬಂದಿದೆ. ವಿಭಿನ್ನ ಪ್ರಸಿದ್ಧ ಲೊಕೇಶನ್ಗಳನ್ನ ಅದ್ಭುತವಾಗಿ ಈ ಹಾಡಿಗಾಗಿ ಸೆರೆ ಹಿಡಿಯಲಾಗಿದೆ. ಇದೊಂದು ಭಿನ್ನ ಪ್ರೇಮ ಕಥೆಯಾಗಿದ್ದು, ಪ್ರೀತಿಯಲ್ಲಿ ಹುಡುಗರೇ ಪ್ರಾಮಾಣಿಕರು ಅನ್ನೋರು ಈ ಆಲ್ಬಮ್ ಸಾಂಗ್ ಅನ್ನ ನೋಡಲೇಬೇಕು. ಈ ಹಾಡಿನ ತಂಡದಲ್ಲಿ ಇವರಿಷ್ಟೇ ಅಲ್ಲದೆ ಕಿಶನ್ ಶೆಟ್ಟಿ, ನವೀನ್ ಶೆಟ್ಟಿ, ಭರತ್ ಆಳ್ವಾ, ಪ್ರತೀಕ್ ಶಸ್ಗೌಡ, ಶಿವಂ ಕ್ರಿಯೇಷನ್ಸ್, ಗಣೇಶ್ ಹೆಗ್ಡೆ, ಶರತ್ ಆಚಾರ್ಯ, ಪ್ರೇಮ್ರಾಜ್ ಎಎಸ್, ಚಂದ್ರ ಎಪಿ ಇವರೆಲ್ಲರ ಕೈ ಚಳಕ ಈ ಆಲ್ಬಮ್ ಸಾಂಗ್ ನಲ್ಲಿ ಅಡಗಿದೆ. ನ್ಯೂಸ್ ಬ್ಯೂರೋ ವಿಪೋ ನ್ಯೂಸ್ ಮಂಗಳೂರು. ಉಡಲಿದ ಬಾನುಡು ದೀಪ ಎರೀರತ್ತೆ